ಕಾಂಗ್ರೆಸ್ ತುಷ್ಟೀಕರಣದ ರಾಜಕಾರಣ ಕೊನೆಯಾಗಬೇಕು, ಪ್ರೀತಿ ನೆಮ್ಮದಿಯಿಂದ ಬದುಕುವ ಸ್ಥಿತಿ ನಿರ್ಮಾಣವಾಗಬೇಕಾದರೆ ಹಿಂದೂ ಚಿಂತನೆಯ ಪಕ್ಷ ಅಧಿಕಾರಕ್ಕೆ ಬರಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಕ್ಷೇತ್ರೀಯ ಸಂಘಟನಾ ಕಾರ್ಯದರ್ಶಿ ಗೋಪಾಲ್ ಜಿ ಹೇಳಿದ್ದಾರೆ. ಅವರು ಮಂಗಳೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಕಳೆದ 5 ವರ್ಷಗಳಲ್ಲಿ ಕರ್ನಾಟಕವನ್ನ ಆಳಿದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನ ತನ್ನದಾಗಿಸಿಕೊಂಡು ಹಿಂದೂ ಧರ್ಮ, ಸಂಸ್ಕೃತಿ, ಹಿಂದೂ ಸಮಾಜಕ್ಕೆ ಅನೇಕ ರೀತಿಯ ಅಪಪ್ರಚಾರ ಎಸಗಿದ್ದಾರೆ ಎಂದು ಗುಡುಗಿದ್ದಾರೆ. ಕಳೆದ 5 ವರ್ಷಗಳಲ್ಲಿ ಕರ್ನಾಟಕವನ್ನು ಆಳದಂತಹ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ತನ್ನದಾಗಿಸಿಕೊಂಡು ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜಕ್ಕೆ ಅನೇಕ ರೀತಿಯ ಅಪಚಾರವನ್ನು ಎಸಗಿದ್ದಾರೆ ಅಂತ ನಮ್ಮ ನಂಬಿಕೆ. ಗೋರಕ್ಷಣೆಗೆ ಇದ್ದಂತಹ ಕಾನೂನನ್ನು ವಾಪಸ್ ತಗೊಂಡು ಗೋ ಹತ್ಯೆ ಮಾಡದವರಿಗೆ ಪ್ರೋತ್ಸಾಹ ಕೊಡುವಂತಹ ಕೆಲಸ ಇಲ್ಲಿ ನಡೀತು. ಸ್ವತಃ ಮುಖ್ಯಮಂತ್ರಿಯವರೇ ನಾನು ಗೋಮಾಂಸ ತಿಂತೀನಿ, ಏನು ಮಾಡ್ತೀರಾ ಅಂತ ಕೇಳಿದಂತಹ ಉದ್ದಟತನದ ಮಾತುಗಳು ಸಹ ಈ ನಾಡಿನಲ್ಲಿ ಕೇಳಿಬಂದವು. ಟಿಪ್ಪು ಜಯಂತಿ ಆಚರಣೆ ಮಾಡಿ ಅದರ ಮೂಲಕವಾಗಿ ಕರ್ನಾಟಕದ ಮುಸ್ಲಿಂ ಯುವಕರನ್ನು ಮತಾಂಧತೆಗೆ ಪ್ರೋತ್ಸಾಹಿಸುವಂತಹ ಮತ್ತು ಕರ್ನಾಟಕದಲ್ಲಿ ಅಶಾಂತಿಯನ್ನು ಹರಡುವಂತಹ ಪ್ರಯತ್ನ ನಡೀತು. ಕರ್ನಾಟಕದಲ್ಲಿ ಸಾಲು ಕೊಲೆಗಳೇನು ನಡೆದಿದೆಯೋ ಅದರ ಹಿಂದ್ಗಡೆ SDPIನ ಕೈವಾಡ ಇದೆ ಅಂತ ತನಿಖಾ ಸಂಸ್ಥೆಗಳೇ ಹೇಳಿವೆ. ಸೊ ಅದು ರುದ್ರೇಶ್ ಹತ್ಯೆ ಸಂದರ್ಭದಲ್ಲಿರ್ಬೋದು, ರಾಜು ಹತ್ಯೆ ಸಂದರ್ಭದಲ್ಲಿರ್ಬೋದು, ಎಲ್ಲ ಸಂದರ್ಭದಲ್ಲೂ ಇದು ಸಾಬೀತಾಗಿದೆ. ಕರಾವಳಿಯಲ್ಲಂತೂ ಅದು ಕಾರ್ತಿಕ್ ಇರ್ಬೋದು, ಪ್ರಶಾಂತ್ ಪೂಜಾರಿ ಹತ್ಯೆ ಇರ್ಬೋದು, ದೀಪಕ್ ರಾವ್ ಹತ್ಯೆ ಇರ್ಬೋದು, ಶರತ್ ಮಡಿವಾಳ ಹತ್ಯೆ ಇರ್ಬೋದು, ರಾಜು ಕೋಟ್ಯಾನ್ ಹತ್ಯೆ ಇರ್ಬೋದು, ಇವರೆಲ್ಲರನ್ನ ಕೊಲ್ಲಲಾಗಿದ್ದು ಯಾಕೆ ಅಂದರೆ ಅವರು ಕುಂಕುಮ ಹಚ್ಕೊಂಡಿದ್ರು, ಅವರು ಹಿಂದೂ ಬಾವುಟ ಹಿಡಿದಿದ್ರು, ಅವರು ಗೋರಕ್ಷಣೆ ಮಾಡ್ಲಿಕ್ಕೆ ಹೊರಟಿದ್ರು. ಅಂದ್ರೆ ಗೋರಕ್ಷಣೆ ಮಾಡೋದು ಅಪರಾಧ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕಾಂಗ್ರೆಸ್ ವಕ್ತಾರ AC ವಿನಯ್ ರಾಜ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ವಿನಯ್ ರಾಜ್ ಅವರೇ. ನಮಸ್ಕಾರ. ಈ VHPಯ ಕಾರ್ಯದರ್ಶಿಯಾದಂತಹ ಗೋಪಾಲ್ ಜಿ ಅವರು ಹೇಳ್ತಾರೆ ಕಾಂಗ್ರೆಸ್ ಹಿಂದೂ ವಿರೋಧಿ ಸರ್ಕಾರ ಅಂತ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಹಿಂದೂ ವಿರೋಧಿ, ಇವತ್ತು ಕಾಂಗ್ರೆಸ್ ಪಕ್ಷ ಹಿಂದೂ ವಿರೋಧಿ ಅಂತ ಹೇಳುವಂತದ್ದು ಬಿಜೆಪಿ ಅವರು ಮತ್ತು ಬಿಜೆಪಿಯ ಜೊತೆಗೂಡಿಕೊಂಡು ಆ ಪಕ್ಷದ ಪರವಾಗಿ ಕೆಲಸ ಮಾಡುವಂತ ನಾಯಕರುಗಳು ಮಾತ್ರ ಹೇಳ್ತಾ ಇದ್ದಾರೆ. ಆದ್ರೆ ಕರ್ನಾಟಕ ರಾಜ್ಯದ ಜನತೆ ಇದನ್ನು ಇವತ್ತು ಹೇಳ್ತಾ ಇಲ್ಲ. ನೋಡಿ, ನಾನು ಒಂದು ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 85% ಏನು MLAಗಳಿದ್ದಾರೆ, ಹಿಂದೂ ಧರ್ಮಕ್ಕೆ ಸೇರಿದವರಿದ್ದಾರೆ. ಇಲ್ಲಿ ಆಗಿರುವಾಗ ಇವರು ಹೇಗೆ ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಹಿಂದೂ ವಿರೋಧಿ ಅಂತ? ಆದ್ರೆ ಏನು ಈ VHP ಇರ್ಬೋದು ಅಥವಾ ಬಿಜೆಪಿ ಇರ್ಬೋದು, ಇವರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ನಮ್ಮ ಏನು ಇಲ್ಲಿಯ ಸಂವಿಧಾನ ಇದೆ ಅದರ ಮೇಲೆ ಯಾವುದೇ ವಿಶ್ವಾಸ ಇಲ್ಲದಂತ ಜನ ಇವರು. ಸಂವಿಧಾನವನ್ನ ಬದಲಾವಣೆ ಮಾಡ್ತೇವೆ ಅಂತ ಹೇಳುವಂತ ಜನ. ಇವರಿಗೆ ಮನುಸ್ಮೃತಿ ಮೇಲೆ ಮಾತ್ರ ಇವತ್ತು ವಿಶ್ವಾಸ ಇದೆ. ಅದರಲ್ಲಿರುವ ಅಡಕಗಳನ್ನ ಮುಂದಿನ ದಿನಗಳಲ್ಲಿ ಇಲ್ಲಿ ತರಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಎಲ್ಲಾ ಧರ್ಮ, ಎಲ್ಲಾ ಜಾತಿ ಇವರುಗಳನ್ನ ಸೇರಿಸ್ಕೊಂಡು ಹೋಗುವಂತ ಪಕ್ಷ. ನಾವೆಲ್ಲರೂ ಭಾರತೀಯರು, ನಾವು ಸಹೋದರತೆಯಿಂದ ಬಾಳುವವರು. ನಮ್ಮ ಏನು ಭಾರತ ದೇಶಕ್ಕೆ ಅದರದ್ದೇ ಆದ ಒಂದು ಚರಿತ್ರೆ ಇದೆ. ನಾವು ಸಂವಿಧಾನದ ಮೇಲೆ ವಿಶ್ವಾಸ ಇರುವಂತವರು. ಈ ರೀತಿ ಇರುವಾಗ ಏನು ಇಲ್ಲಿ ಹಿಂದೂ ವಿರೋಧಿ ಅಂತ ಇವರು ಹೇಳ್ತಾ ಇದ್ದಾರೆ. ಈ ಹಿಂದೂ ವಿರೋಧಿ ಅಂತ ಹೇಳುವವರು ಹಿಂದೂ ಧರ್ಮದವರ ವಿರುದ್ಧ ಏನಾದ್ರೂ ಇವರದೇ MLAಗಳು ಅತ್ಯಾಚಾರ ಮಾಡ್ತಾರೆ, ಅವರು ಹಿಂದೂ ಅಲ್ವೇ? ಇದನ್ನು ನಾನು ಹೇಳ್ತಾ ಇದ್ದೇನೆ. ಇವರೇ ಅಪರಾಧಿಗಳು, ಇವರೇ ವಕಾಲತ್ತು ಮಾಡುವವರು, ಇವರೇ ಜಡ್ಜ್ಮೆಂಟ್ ಕೂಡ ಕೊಡುವವರು. ಆದ್ರಿಂದ ಏನು ಅವರ ವಾದ ಇದೆ ಅದನ್ನು ಸಂಪೂರ್ಣವಾಗಿ ನಾವು ತಳ್ಳಿ ಹಾಕ್ತೇವೆ. ಎಲ್ಲೂ ಕೂಡ ಕರ್ನಾಟಕ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಹಿಂದೂ ವಿರೋಧಿ ಅಂತ ಹೇಳಿ ಕರ್ನಾಟಕ ರಾಜ್ಯದ ಜನತೆ ಎಲ್ಲೂ ಹೇಳಲಿಲ್ಲ. ಬರೇ ಬಿಜೆಪಿ ಪಕ್ಷದ ನಾಯಕರುಗಳು ಮತ್ತು ಅದರ ಜೊತೆಗೆ ಇರುವವರು ಮಾತ್ರ ಇದನ್ನು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನವರು ಎಲೆಕ್ಷನ್ ಬಂದ ತಕ್ಷಣ ಮಸೀದಿಗೆ, ದೇವಸ್ಥಾನಕ್ಕೆಲ್ಲ ಭೇಟಿ ಕೊಡ್ತಾ ಇದ್ದಾರೆ, ಇದೆಲ್ಲ ನಾಟಕ ಅಂತ ಒಂದು ವಾದ ಕೂಡ ಇದೆ. ಇದಕ್ಕೆ ಏನ್ ಹೇಳ್ತೀರಾ? ನೋಡಿ, ಯಾವಾಗ್ಲೂ ಕೂಡ ಯಾವುದೇ ಒಂದು ಚುನಾವಣೆ ಆಗುವಂತ ಒಂದು ಸಂದರ್ಭದಲ್ಲಿ ನಾವು ಎಲ್ಲ ದೇವಾಲಯ ಇರಬಹುದು, ಮಸೀದಿ ಇರಬಹುದು, ಇಲ್ಲಿ ಹೋಗಿ ದೇವರ ಆಶೀರ್ವಾದ ತಗೊಳ್ಳುವಂತದ್ದು ಅದು ಭಾರತ ದೇಶದ ಸಂಸ್ಕೃತಿ, ರೂಢಿ. ಅದನ್ನು ಇವರು ಈ ರೀತಿಯಾಗಿ ಈ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳುವುದರ ಮೂಲಕ ಎಲ್ಲೋ ಒಂದ್ ಕಡೆ ಜನರನ್ನ ತಪ್ಪುದಾರಿಗೆ ಎಳೆದುಕೊಂಡು ಹೋಗುವಂತ ಒಂದು ಹುನ್ನಾರವನ್ನು ಇವರು ಮಾಡ್ತಾ ಇದ್ದಾರೆ ಹೊರತು
ಇವರು ಎಲ್ಲಿ ಕೂಡ ಹೋಗ್ಬೋದು. ಇವರಿಗೆ ಪ್ರಥಮ ಬಾರಿಗೆ ಬಿಜೆಪಿ ಅವರು ಇಫ್ತಾರ್ ಕೂಟ ಮಾಡಿದ್ದಾರೆ. ಇವರಿಗೆ ಇಫ್ತಾರ್ ಕೂಟ ಮಾಡಿದ್ರೆ ಅದು ತಪ್ಪಿಲ್ಲ, ಅದು ಸರಿ, ಎಲ್ಲರನ್ನು ನಾವು ಸೇರಿಸ್ಕೊಂಡು ಹೋಗುವಂತದ್ದು. ಕಾಂಗ್ರೆಸ್ ಪಕ್ಷ ಏನಾದ್ರೂ ಮಾಡಿದ್ರೆ ಅದು ಓಲೈಕೆ ಆಗ್ತದೆ. ಅದಕ್ಕೆ ನಾನು ಹೇಳ್ತಾ ಇದ್ದಾನೆ, ಇವರೇ ಅಪರಾಧಿಗಳು, ಇವರೇ ಅಪರಾಧಿಗಳು, ಇವರೇ ವಕಾಲತ್ ಮಾಡ್ತಾರೆ, ಇವರೇ ಜಡ್ಜ್ಮೆಂಟ್ ಕೂಡ ಕೊಡ್ತಾ ಇದ್ದಾರೆ ಇವತ್ತು. ಓಕೆ, ಕಾಂಗ್ರೆಸ್ ಹಾಗಾದ್ರೆ ಹಿಂದೂ ವಿರೋಧಿ ಅಲ್ಲ ಅಂತ ಹೇಳ್ತೀರಾ? ಖಂಡಿತವಾಗಿ ಕೂಡ ಹಿಂದೂ ವಿರೋಧಿ ಅಲ್ಲ ಅಂತ ಈ ರಾಜ್ಯದ ಜನತೆಗೆ ಗೊತ್ತಿದೆ. ಅದನ್ನೇ ನಾವು ಪುನರಪಿ ನಾವು ಹೇಳ್ತಾ ಇದ್ದೇವೆ. ಓಕೆ, ಧನ್ಯವಾದಗಳು ಎಸಿ ವಿನಯ್ ರಾಜ್ ಅವರೇ, ನಮ್ಮ ಕುಡ್ಲ 24x7 ಜೊತೆ ಮಾತನಾಡಿದ್ದಕ್ಕೆ.